ಲಿಂಗೇಶ್ವರನ ನೆಲದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಇದೇ ಡಿಸೆಂಬರ್ 24 ಮತ್ತು 25ನೇ ತಾರೀಕು ಶ್ರೀನಿವಾಸ ಕಲ್ಯಾಣೋತ್ಸವ ಬಹಳ ವಿಶೇಷವಾದಂತಹ ಒಂದು ಹಿಂದೂಗಳ ಧಾರ್ಮಿಕ ಕಾರ್ಯಕ್ರಮ ಈ ಪರಿಸರದಲ್ಲಿ ಪ್ರಪ್ರಥಮ ಬಾರಿಗೆ ನಡೀತಾ ಇದೆ. ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಪುತ್ತೂರು ಹಾಗೂ ಸುತ್ತಮುತ್ತಲಿನ ಸಮಸ್ತ ಹಿಂದೂ ಬಾಂಧವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. 2 ದಿವಸ ನಡೆಯುವಂತಹ ಈ ಕಾರ್ಯಕ್ರಮವು 24ನೇ ತಾರೀಕು ಸಂಜೆಯಿಂದ 25ನೇ ತಾರೀಕು ರಾತ್ರಿ ತನಕ ನಡೆಯಲಿಕ್ಕಿದೆ. ಶ್ರೀ ಮಹಾಲಿಂಗೇಶ್ವರ ದೇವರಮಾರು ಗದ್ದೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಹಿಂದೂ ಬಾಂಧವರ ಸಂಪೂರ್ಣ ಸಹಕಾರವನ್ನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮಗಳ ಉಳಿದ ವಿವರಗಳನ್ನು ಶ್ರೀ ಪ್ರಸನ್ನ ಮಾರ್ತ ಅವರು ನೀಡ್ತಾರೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಆತ್ಮೀಯ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತಾ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಮಹಾಲಿಂಗೇಶ್ವರ ದೇವರ ಮಾರುಗದ್ದೆಯಲ್ಲಿ ಅತಿ ಹೆಚ್ಚು ಭಕ್ತಾದಿಗಳ ಭಾಗವಹಿಸುವಿಕೆಯೊಂದಿಗೆ ನಡೆಯುವ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಮತ್ತು ತಾಲೂಕಿನ ಎಲ್ಲ ಹಿಂದೂ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ತಮ್ಮ ಸಹಕಾರವನ್ನು ಯಾಚಿಸುತ್ತಾ, ಕಾರ್ಯಕ್ರಮ 23ನೇ ತಾರೀಕಿನಂದು ಸಾಯಂಕಾಲ 4 ಗಂಟೆಯಿಂದ ಹಸಿರುವಾಣಿ ಕಾರ್ಯಕ್ರಮದೊಂದಿಗೆ ಪ್ರಾರಂಭವಾಗ್ತದೆ. 20ನೇ ತಾರೀಕಿಗೆ ಉಪ್ಪಿನಂಗಡಿಯಿಂದ 24ನೇ ತಾರೀಕಿಗೆ ಉಪ್ಪಿನಂಗಡಿಯಿಂದ ತೆರೆದ ಜೀಪ್ನಲ್ಲಿ ದೇವರ ಮೆರವಣಿಗೆ ನಡೆಯಲಿಕ್ಕಿದೆ. ಬಳುವಾರಿನಿಂದ ದೇವಸ್ಥಾನದ ತನಕ ಎಲ್ಲ ಭಕ್ತಾದಿಗಳ ಪಾಲ್ಗೊಳ್ಳುವಿಕೆಯೊಂದಿಗೆ ಪಾದಯಾತ್ರೆ ನಡೆಯಲಿಕ್ಕಿದೆ. ಹಾಗೆ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಪುತ್ತೂರಿನ ಎಲ್ಲ ದಿನಸಿ ಅಂಗಡಿಯವರ ಹತ್ರ ನಾವು ಅನ್ನ ಸಂತರ್ಪಣೆ ಪ್ರಯುಕ್ತ ಬೇಕಾಗುವಂಥ ಸಾಹಿತ್ಯಗಳನ್ನು ನೀಡುವಂತೆ ಈಗಾಗಲೇ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿ ಅನ್ನ ಸಂತರ್ಪಣೆಗೆ ಬೇಕಾದಂತಹ ತರಕಾರಿ ಹಚ್ಚುವ ಕಾರ್ಯಕ್ರಮದಲ್ಲಿ ಮಹಿಳೆಯರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಭಾಗವಹಿಸುವಂತೆ ತಮ್ಮ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಮತ್ತೊಂದು ಧಾರ್ಮಿಕ ಕಾರ್ಯಕ್ರಮ, ನಾವು ನಮ್ಮ ತರವಾಡು ಮನೆಗಳಲ್ಲಿ ಹೆಚ್ಚಿನ ಕಡೆ ನಡೆಯುವಂತಹ ಕಾರ್ಯಕ್ರಮ ತಿರುಪತಿಗೆ ಕಾಣಿಕೆ ಮತ್ತು ಅರ್ಪಿಸುವಂಥದ್ದು. ಈ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ತಿರುಪತಿಗೆ ಕಾಳುಮೆಣಸಿನ ಜೊತೆ ಕಾಣಿಕೆಯನ್ನು ಸಲ್ಲಿಸಲಿಕ್ಕೆ ಎಲ್ಲ ಭಕ್ತಾದಿಗಳಿಗೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕಿದ್ದೇವೆ. ಹಾಗೆಯೇ 24 ತಾರೀಕು ಮಧ್ಯಾಹ್ನದಿಂದ ಅನ್ನ ಸಂತರ್ಪಣೆ ಪ್ರಾರಂಭವಾಗ್ತದೆ. 24 ತಾರೀಕು ರಾತ್ರಿ, 25ನೇ ತಾರೀಕು ಮಧ್ಯಾಹ್ನ, 25ನೇ ತಾರೀಕು ರಾತ್ರಿ ಅನ್ನ ಸಂತರ್ಪಣೆ ಹಾಗೂ 24ನೇ ತಾರೀಕಿನಿಂದ ನಿರಂತರವಾಗಿ ಫಲಾಹಾರದ ವ್ಯವಸ್ಥೆಯನ್ನು ಸಮಿತಿ ವತಿಯಿಂದ ಭಕ್ತಾದಿಗಳಿಗೆ ಮಾಡಲಿಕ್ಕಿದ್ದೇವೆ. ಈಗಾಗಲೇ ಸುಮಾರು 50,000ಕ್ಕಿಂತ ಹೆಚ್ಚಿನ ಲಡ್ಡು ಪ್ರಸಾದದ ವ್ಯವಸ್ಥೆ ಆಗ್ತಾ ಇದೆ. ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲ ಹಿಂದೂ ಬಂಧುಗಳು
ಒಗ್ಗಟ್ಟಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ತಮ್ಮ ಮೂಲಕ ಮತ್ತೊಮ್ಮೆ ಭಕ್ತಾದಿಗಳಿಗೆ ವಿನಂತಿಯನ್ನು ಮಾಡುತ್ತಾ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ತಮ್ಮ ಸಹಕಾರ ನಮಗೆ ಅಗತ್ಯವಾಗಿ ಬೇಕಾಗಿರುತ್ತದೆ. ಈ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದ ಬಗ್ಗೆ ತಾವು ಭಕ್ತಾದಿಗಳಿಗೆ ನಾಳಿನ ಕಾರ್ಯಕ್ರಮದ ತನಕ ಹೆಚ್ಚಿನ ಒಂದು ಮಾಹಿತಿಯನ್ನು ನೀಡುತ್ತಾ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕಂತ ವಿನಂತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸನಾತನ ಸಮಾಗಮ ಕಾರ್ಯಕ್ರಮ 24ನೇ ತಾರೀಕು ಆದಿತ್ಯವಾರ ಅದು ಪ್ರತ್ಯೇಕ ಕಾರ್ಯಕ್ರಮ ಇದೆ. ಮೆರವಣಿಗೆ ಬಂದ ಮೇಲೆ 4 ಬುಳುವಾರಿನಿಂದ ದೇವಸ್ಥಾನ ತನಕ ಮಾತ್ರ. ಜಾಸ್ತಿ ಅಂದ್ರೆ 1 ಗಂಟೆ ಒಳಗೆ ಮೆರವಣಿಗೆ ಪಾದಯಾತ್ರೆ ಮುಗೀತದೆ. ಅದಿರ್ತದೆ 5:30ರಿಂದ 7:30 ತನಕ ನಮ್ಗೆ ಸನಾತನ ಸಮಾಗಮ ಕಾರ್ಯಕ್ರಮ ಇದೆ. ಫಸ್ಟಿಗೆ ಮಾಡಿದ ಇನ್ವಿಟೇಷನ್ ಅಲ್ಲಿ ಅಲ್ಲಿಂದ ಶ್ರೀನಿವಾಸ ಎಲ್ಲಿಂದ ನಮ್ಮ ತಿರುಪತಿಯಿಂದ ಬಂದ ಮಾಹಿತಿ 25ಕ್ಕೆ 5 ಗಂಟೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಮೈನ್ ಪೂಜೆ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಇದನ್ನು ಚೇಂಜ್ ಮಾಡಿದೆ. ಈಗ 2ನೇ ಇನ್ವಿಟೇಷನ್ ಅಲ್ಲಿ ಸರಿ ಕೊಟ್ಟಿದ್ದೇವೆ, ಟೈಮ್ ಬದಲಾವಣೆ ಮಾಡಿದ್ದೇವೆ. ಹೌದು, ಸನಾತನ ಸಮಾಗಮ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಪ್ರತಿಷ್ಠಿತ ಸುಮಾರು 18 ಜನ ಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಮತ್ತು ನಮ್ಮ ಧರ್ಮ ಸಂರಕ್ಷಣೆ ಬಗ್ಗೆ ಸ್ವಾಮೀಜಿಗಳು ನಮಗೆ ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಅದು 5:30 ಗಂಟೆಗೆ ಪ್ರಾರಂಭ ಆಗ್ತದೆ. 5:30ಗೆ 7:30 ಗಂಟೆ ಒಳಗೆ ಈ ಕಾರ್ಯಕ್ರಮ ಮುಗಿತದೆ. 7:30ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ. ಈಗ ಎಲ್ಲಾ ಕುಟುಂಬಗಳಲ್ಲಿ ಸಾಧಾರಣ ಸಮಾಜ ಮುಗಿಕೊಂಡು ಈಗ ಆ ಸಂದರ್ಭದಲ್ಲಿ ಅಲ್ಲಿಂದ ಬಂದ ಮಾಹಿತಿ ಪ್ರಕಾರ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಮಾತ್ರ ಅಲ್ಲ, ಅದು ಎಲ್ಲೇ ನಡೆದ್ರು ಕಾಣಿಕೆಯನ್ನು ಅರ್ಪಿಸುವಂತ ಕಾರ್ಯಕ್ರಮ ಅದರಲ್ಲಿ ಇಟ್ಕೊಂಡಿದ್ದಾರೆ. ನೀವು ಹಣ ಹಾಕ್ಬೋದು, ಅದಕ್ಕೆ ತುಂಬಿಸ್ಬೋದು. ಆ ಕುಟುಂಬದವರು ಮಾತ್ರ ಅವರು ಅರ್ಪಿಸ್ಬೇಕಂತ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮದಲ್ಲಿ ಎಲ್ಲ ಕಡೆ ಆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅವರು. ಅದಕ್ಕೆ ನಾವು ನಮ್ಮ ಕಡೆಯಿಂದ ಇಲ್ಲಿ ಮಾಡಿಕೊಡ್ತಾ ಇದ್ದೇವೆ. ಹೌದು, ಲಡ್ಡು ಪ್ರಸಾದ ನಮ್ಮಲ್ಲೇ ಅಲ್ಲ, ರೆಸಿಪಿ ಎಲ್ಲ ಅವರೇ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಪುತ್ತೂರು ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದು ಸಾರ್ವಜನಿಕವಾಗಿ ಇಷ್ಟೇ ಸೇವೆಗಳು. ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮದಲ್ಲಿ ಹಲವಾರು ಸೇವೆಗಳನ್ನ ಭಕ್ತಾದಿಗಳಿಗೆ ನಾವು ಒದಗಿಸ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಅನ್ನದಾನ ಸೇವೆ 10,000 ರೂಪಾಯಿ, ಸರ್ವೆ ಸೇವೆ 5,000, ಫಲಪಂಚಾಮೃತ ಅಭಿಷೇಕ ಸೇವೆ 1,000, ಮಹಾ ನಿವೇದನ ಸೇವೆ 500 ರೂಪಾಯಿ, ಸುಪ್ರಭಾತ ಸೇವೆ 250 ರೂಪಾಯಿ, ಶ್ರೀನಿವಾಸ ಕಲ್ಯಾಣ ಲಡ್ಡು ಪ್ರಸಾದ 100 ರೂಪಾಯಿ. ಈ ಸೇವೆಗಳನ್ನ ನೀಡಿ ಸಹಕರಿಸಬೇಕು ಅಂತ ಭಕ್ತಾದಿಗಳಲ್ಲಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಭಕ್ತಾದಿಗಳಿಗೆ ನಿರಂತರವಾಗಿ 2 ದಿನಗಳ ಕಾಲ ಅನ್ನದಾನ ಸೇವೆ ನಡೀಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೂ ಎಲ್ಲ ಭಕ್ತಾದಿಗಳು ಸಹಕಾರ ನೀಡಬೇಕು ಅಂತ
ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತೇವೆ. ಎಲ್ಲ ಗ್ರಾಮಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಆ ಗ್ರಾಮಗಳಿಂದ ಜವಾಬ್ದಾರಿ ವಹಿಸಿಕೊಂಡವರು ನಮಗೆ ಇಲ್ಲಿ ನೇರವಾಗಿ ತಂದು ಉಪ್ಪಿನಂಗಡಿಯಿಂದ ನಾವು ತೆರೆದ ವಾಹನದಲ್ಲಿ ದೇವರನ್ನ ಬರಮಾಡಿಕೊಳ್ಳುದು 23 ತಾರೀಕು 24 ಹೌದು. ಉಪ್ಪಿನಂಗಡಿ ಸ್ವಯಂಸೇವಕರೇ ಮಾಡ್ತಾರೆ. ಇಲ್ಲಿ ಬುಳುವಾರಿನಿಂದ ನಾವು ಅದು ಆ ಭಾಗದ ನೆಲ್ಯಾಡಿಯಿಂದ ಉಪ್ಪಿನಂಗಡಿಯವರ ತನಕ ಅದು ಅವರು ವ್ಯವಸ್ಥೆ ಮಾಡ್ತಾರೆ. ಸ್ವಾಗತ ಉಂಟು. ಗುಂಡ್ಯದಿಂದಲೇ ದೇವರನ್ನ ಸ್ವಾಗತ ಮಾಡುವಂತ ಕಾರ್ಯಕ್ರಮ. ಹೊರಕಡೆಯಿಂದ ದೇವಸ್ಥಾನಕ್ಕೆ ಪಾದಯಾತ್ರೆ ಮೂಲಕ 23 ತಾರೀಕಿಗೆ ಸಂಜೆ 5 ಗಂಟೆಗೆ. ಸ್ವಚ್ಛತೆಗೆ ಸದಾ ಹೊಸತನ ನೀಡುವ ಕಮಿಲಾ ಕೆಮಿಕಲ್ ರವರ ಮತ್ತೊಂದು ಅದ್ಭುತ ಕೊಡುಗೆ ಮೈಸ್ನಾನ ಸೋಪ್. ಮನಸ್ಸಿಗೆ ಇಷ್ಟವಾಗುವ ಪರಿಮಳಯುಕ್ತ ಮತ್ತು ಆಹ್ಲಾದಕರ ಸ್ನಾನಕ್ಕಾಗಿ ಉಪಯೋಗಿಸಿ ಕಡಲೆ ಹುಡಿ ಮಿಶ್ರಿತ ಮೈಸ್ನಾನ ಸೋಪ್ ಫಾರ್ ನ್ಯಾಚುರಲ್ ಬ್ಯೂಟಿ ಹಾಗೂ ಗುರು ಡಿಟರ್ಜೆಂಟ್ ಲಿಕ್ವಿಡ್ 4 ಬಗೆಯ ಪರಿಮಳ 4 ರೀತಿಯ ಕಲರ್ನಲ್ಲಿ. ಇಂದೇ ಸಮೀಪದ ಅಂಗಡಿಗಳಲ್ಲಿ ಕೇಳಿ ಪಡೆಯಿರಿ. ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಮಾರ್ಕೆಟೆಡ್ ಬೈ ಕಮಿಲಾ ಕೆಮಿಕಲ್ ಇಂಡಸ್ಟ್ರೀಸ್, ಹಳೆಗೇಟು, ಬೆಟ್ಟಂಪಾಡಿ, ಸುಳ್ಯ, ದಕ್ಷಿಣ ಕನ್ನಡ. ಮೊಬೈಲ್ 9448463101 9902711871. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.